12ನೇ ತಾರೀಕಿಗೆ ಯುಟಿ ಫರೀದ್ ಫೌಂಡೇಶನ್, ಯಾದ್ ಫೌಂಡೇಶನ್ ಇವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ಹುಟ್ಟುಹಬ್ಬವನ್ನು ಪಾವೂರು ಗ್ರಾಮದ ಎಲ್ಲ ಜಾತಿ ಧರ್ಮದವರು ಸೇರಿ ಆ ಒಂದು ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. ಕಾಮತ್ ಒಪ್ಟಿಕಲ್ಸ್ನ ನೇತ್ರದಾನದಲ್ಲಿ ನಂಬರ್ 1ನೇ ಸ್ಥಾನ ಪಡೆದಂಥ ಈ ಒಂದು ಸಂಸ್ಥೆ ಆವತ್ತು ಸುಮಾರು 250 ಜನ ಭಾಗವಹಿಸಿದರು. ಆದರೆ ಆವತ್ತು ಕೇವಲ 125 ಜನರಿಗೆ ಮಾತ್ರ ಕಣ್ಣು ಪರೀಕ್ಷೆಗೆ ಅವಕಾಶ ಆಗಿತ್ತು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಸೋಮವಾರ ಪಾವೂರು ಗ್ರಾಮಸ್ಥರಿಗೂ ಹತ್ತಿರದ ಗ್ರಾಮಸ್ಥರಿಗೂ ಯುಟಿ ಫರೀದ್ ಫೌಂಡೇಶನ್, ಯಾದ್ ಫೌಂಡೇಶನ್ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ಪಾವೂರು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ರವರು, ನಮ್ಮ ಗ್ರಾಮದ ಹಿರಿಯರು, ನಮ್ಮ ಮಾಜಿ ಅಧ್ಯಕ್ಷರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾದ ಉಗ್ಗಪ್ಪ ಪೂಜಾರಿಯವರು, ಅದೇ ರೀತಿ ನಮ್ಮ ಹಿರಿಯರು ಮಾರ್ಗದರ್ಶಕರಾದ ಪ್ರಕಾಶ್ ಶೆಟ್ಟಿಯವರು, ನಮ್ಮ ಹಿರಿಯರು ಮಾರ್ಗದರ್ಶಕರು ಆದ ಹಿರಿಯರಾದ ಮೊಹಮ್ಮದ್ರವರು, ನಮ್ಮ ವಿನ್ಸೆಂಟ್ ಡಿಸೋಜರವರು, ಜೊತೆಗೆ ಮ್ಯಾಚಿಸ್ ಡಿಸೋಜರವರು, ನಮ್ಮ ಮಾಜಿ ಪಂಚಾಯತ್ ಸದಸ್ಯರಾದ MP ಹಸನ್ರವರು, ನಮ್ಮ ಜೊಕ್ಕಿರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ನಮಗೆ ಅವರ ಪರವಾಗಿ ಒಂದು ಸಣ್ಣ ಸಂದೇಶವನ್ನು ನಮ್ಮ ಉಗ್ಗಪ್ಪ ಪೂಜಾರಿ ಅವರು ನೀಡಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಬಿ ಉಗ್ಗಪ್ಪ ಪೂಜಾರಿ, ಪಾವೂರು ಬಂಡಾರಮನೆ. ಇವತ್ತು ಇಲ್ಲಿ ನಮ್ಮ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರ 54ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಪಾವೂರಿನ ಹಾಗೂ ಆಸುಪಾಸಿನ ಜನತೆಗೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ನೇತ್ರದಾನ. ನೇತ್ರ ಇಲ್ಲದಿದ್ದರೆ ಯಾರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಎಷ್ಟು ಇದ್ದರೆ ಏನು ಮಾಡಲಿಕ್ಕೆ ಅಂತ ಒಂದು ಒಳ್ಳೆಯ ಆಲೋಚನೆಯಲ್ಲಿ ಈ ಶಿಬಿರವನ್ನು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಸರ್ವ ಜನರಿಗೂ, ಸರ್ವ ಜಾತಿ ಧರ್ಮ ರಾಜಕೀಯ ಯಾವುದೇ ಭೇದವಿಲ್ಲದೆ ಸರ್ವರು ಇದರ ಸದುಪಯೋಗ ಮೊನ್ನೆ ಪಡೆದಿದ್ದಾರೆ. ಇವತ್ತು ಕೂಡ ಮೊನ್ನೆ ಹೆಚ್ಚು ಜನ ಇದ್ದುದರಿಂದ ಬಾಕಿ ಉಳಿದವರಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಕೂಡ ಎಲ್ಲರಿಗೂ ಆಗದಿದ್ದರೆ ಬಂದವರನ್ನು ಏನಾದರೂ ಪುನಃ ಅವರಿಗೆ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ನಾನು ಈ ಮೂಲಕ ಎಲ್ಲರಿಗೂ ತಿಳಿಸಲು ಬಯಸ್ತೇನೆ. ಮತ್ತು ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಇಲ್ಲಿ ಸೇರಿದಂಥ ಸರ್ವಜನ ಬಂಧುಗಳ ಅವರಿಗೆ ದೀರ್ಘ ಆಯುಷ್ಯ ಕೊಟ್ಟು ಅವರು ಇನ್ನಷ್ಟು ಎತ್ತರಕ್ಕೆ ಹೋಗುವ ಹಾಗೆ ದೇವರು ಮತ್ತು ನಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ನಿವಾಸಿಯಾದ ಓಂ ಪ್ರಕಾಶ್ ರೈ ಎಂಬ ನಾನು ಯುಟಿ ಖಾದರ್ ಅವರ ಬಹುಮುಖ ಪ್ರತಿಭೆಯ ವಿಷಯದಲ್ಲಿ 2 ಮಾತನ್ನು ಹೇಳಲೇಬೇಕು. ಏನೆಂದರೆ ಜನಪ್ರತಿನಿಧಿಯಾಗಿ ಇಂಥ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರ ಜನಸೇವೆಯನ್ನು ಮಾಡುವ ಏಕೈಕ ವ್ಯಕ್ತಿ ಎಂದರೆ ಯುಟಿ ಖಾದರ್ ಅವರೊಬ್ಬರೇ. ಇಂಥ ಅವರ ಯುಟಿ ಖಾದರ್ ಟ್ರಸ್ಟಿನಿಂದ ನಡೆಸಿದಂಥ ಈ ಕಣ್ಣಿನ ಸಮಸ್ಯೆಯ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಕಣ್ಣಿನ ಸಮಸ್ಯೆಗಳನ್ನು ನಿವಾರಿಸಲು ತಪಾಸಣಾ ಕೇಂದ್ರವನ್ನು ನಡೆಸುತ್ತಿರುವುದು ಇದು ಬಹಳ ಮೆಚ್ಚುವಂಥ ವಿಷಯ. ಇದರ ಬಗ್ಗೆ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇವರು ಇನ್ನೂ ಹಿಂದೆ ಇಂಥದೇ ಕಾರ್ಯಗಳನ್ನು ಮುಂದುವರಿಸಿ ಇನ್ನೂ ಮೇಲೆ ಅವರ ವ್ಯಕ್ತಿತ್ವವನ್ನು ತೋರಿಸಲಿ ಎಂದು ನಮ್ಮ ಪಾವೂರು ಗ್ರಾಮದ ಪರವಾಗಿ ನಾನು ಅವರಲ್ಲಿ ಹಾಗೂ ಅವರ ಪ್ರಮುಖ ಪ್ರತಿಭೆಯ ವಿಷಯದಲ್ಲಿ ಅವರಿಗೆ ಆಶೀರ್ವದಿಸುತ್ತೇನೆ.